శంకర శశిధర గజ చర్మాంబర గంగాధర హరనే శంకర నాద శరీరా పరా వేద విహార జీవేశ్వర శంకర నాద శరీరా పరా వేద విహార జీవేశ్వర శంకర ధ్యాన విలక్షణ రాగమే యోగమని ప్రాణము నీవని గానమే నీదని ప్రాణమే గానమని మౌన విచక్షణ ధ్యాన విలక్షణ రాగమే యోగమని నాదోపాసన చేసిన వాడను నీ వాడను నేనైతే నాదోపాసన చేసిన వాడను నీ వాడను నేనైతే దిక్కరింద్రజిత హిమగిరింద్రసిత కందరా నీల కంధరా క్షుద్రులెరుగని రుద్రవీణ నిర్నిద్ర గానమిది అవధరించరా విని ధరించరా శంకరా నాద శరీరా పరా వేద విహార జీవేశ్వర శంకరా మెరిసే మెరుపులు మురిసే పెదవుల చిరు చిరు నవ్వులు కాబోలు ఉరిమే ఉరుములు సరి సరి నటనల సిరి సిరి మూవలు కాబోలు మెరిసే మెరుపులు మురిసే పెదవుల చిరు చిరు నవ్వులు కాబోలు ఉరిమే ఉరుములు సరి సరి నటనల సిరి సిరి మూవలు కాబోలు పరవశాన శిరసు గంగా ధరకు జారిన శివగంగా పరవశాన శిరసు గంగా ధరకు జారిన శివగంగా నాగాల లహరి నువ్వులు గంగా ఆనంద వృష్టిని తడవంగా శంకరా నాద శరీరా పరా వేద విహార జీవేశ్వర శంకరా 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 విరాజమానమురళి
जाएं, बदले कथाएं। भागीरथी तेरी तरफ शिव जी चले, देख जरा ये विचित्र माया। शिव शंकर शंभो महादेव, शिव शंकर शंभो महाकाल, हरि शंकर शंभो जटाजूट, हरि शंकर शंभो बम बम। शिव शंकर शंभो महादेव, शिव शंकर शंभो महाकाल, हरि शंकर शंभो जटाजूट, हरि शंकर शंभो। काल के है महाकाल शंकर, जग में जय जयकार शंकर, पूजे जो ये नाम है शंकर, कर दे उसके काम शंकर। काल के है महाकाल शंकर, जग में जय जयकार शंकर, पूजे जो ये नाम है शंकर, कर दे उसके काम शंकर। ओम नमः शिवाय। ಶಂಭೋ ಶಂಕರ ಹರ ಹರ ಮಹಾದೇವ ನಮೋ ನಮಃ. ದೇವ ಕೈಲಾಸದೊಡೆಯ ಪರಶಿವನಿಗೆ ನಮ್ಮ ಪ್ರಣಾಮಗಳು. ದೇವತೆಗಳೇ, ನೀವೆಲ್ಲರೂ ಬಹಳಷ್ಟು ಸಂತುಷ್ಟರಾಗಿದ್ದೀರಿ ಅಲ್ಲವೇ? ಹೌದು ಮಹಾದೇವ, ನಾವು ಬಹಳಷ್ಟು ಸಂತುಷ್ಟರಾಗಿದ್ದೇವೆ. ದೇವ ಅಸುರರ ಸಂಗ್ರಾಮದಲ್ಲಿ ನಿನ್ನ ಮತ್ತು ಮಹಾವಿಷ್ಣುವಿನ ಕೃಪೆಯಿಂದ ನಾವು ಜಯಶಾಲಿಯಾಗಿದ್ದೇವೆ. ಸ್ಕಂದದೇವನು ತಾರಕಾಸುರನನ್ನು ಕೊಂದು ದೇವತೆಗಳಿಗೆ ಒದಗಿದ ಕಷ್ಟದಿಂದ ನಮ್ಮನ್ನು ಪಾರು ಮಾಡಿದ ದೇವ. ಹೌದು ದೇವತೆಗಳೇ, ಲೋಕಪಾಲಕನಾದ ಮಹಾವಿಷ್ಣುವಿನ ದಯೆಯಿಂದ ಹಾಲ್ಗಡಲನ್ನು ಕಡೆದಾಗ ಅಮೃತವೂ ಉದ್ಭವಿಸಿತು. ಆಗ ದೇವಾದಿದೇವ ಶ್ರೀಹರಿಯು ಮೋಹಿನಿಯ ರೂಪದಲ್ಲಿ ರಾಕ್ಷಸರಿಗೆ ಮಂಕು ಬರಿಸಿ ನಿಮಗೆ ಅಮೃತವನ್ನು ಕುಡಿಸಿ ರಾಕ್ಷಸರಿಗೆ ತನ್ನ ಕುಟಿಲತೆಯಿಂದ ಅಮೃತವು ಸಿಗದ ಹಾಗೆ ಮಾಡಿದ ಆ ಮಹಾವಿಷ್ಣುವಿನ ಕೃಪೆ ನಿಮ್ಮೆಲ್ಲರ ಮೇಲಿದೆ. ಹೌದು ದೇವ, ಹೌದು. ದೇವತೆಗಳೇ, ನಿಮಗೆ ಇನ್ನು ಯಾರ ಭಯವೂ ಇಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರರ ಕೃಪೆ ನಿಮ್ಮೆಲ್ಲರ ಮೇಲೆ ಇರುವಾಗ ಇನ್ನು ಮುಂದೆ ಯಾವ ಆತಂಕವೂ ಇಲ್ಲದೆ ಸ್ವರ್ಗಲೋಕದ ಸಕಲ ಭೋಗವನ್ನೂ ಅನುಭವಿಸಬಹುದು. ಹೌದು ತಾಯಿ.
ನಿಮ್ಮ ಕೃಪಾಶೀರ್ವಾದವೂ ಇರುವವರೆಗೆ ನಮಗೆ ಯಾರ ಭಯವೂ ಇಲ್ಲ. ಆ ದುಷ್ಟ ದಾನವರ ಸೊಕ್ಕನ್ನು ಅಡಗಿಸಿದ ತ್ರಿಮೂರ್ತಿಗಳಿಗೆ ನಾವು ಶಿರಬಾಗಿ ನಮಿಸುತ್ತೇವೆ. ಧನ್ಯೋಸ್ಮಿ ಪ್ರಭು, ಧನ್ಯೋಸ್ಮಿ. ದೇವತೆಗಳೇ, ನಿಮಗೆ ಶುಭವಾಗಲಿ. ನಿಮಗೆ ನೀಡಿದ ಕರ್ತವ್ಯಗಳನ್ನು ಪಾಲಿಸಿ ಸ್ವರ್ಗಲೋಕದ ಸವಿಯನ್ನು ಅನುಭವಿಸಿ. ಹಾಗೆಯೇ ಆಗಲಿ ಪ್ರಭು. ದೇವ ಅಸುರರ ಸಂಗ್ರಾಮದಲ್ಲಿ ಸೋಲನ್ನು ಅನುಭವಿಸಿದ ರಾಕ್ಷಸರಿಗೆ ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ. ದೇವತೆಗಳಿಗೆ ತಕ್ಕ ಪಾಠ ಕಲಿಸಬೇಕೆಂದು ಪಣತೊಟ್ಟು ದಾನವ ಶ್ರೇಷ್ಠನು ಮಾಯಾವಿಗಳಿಗೆ ಪರಮಗುರುವಾದ ಮಾಯಾಸುರನಲ್ಲಿ ರಾಕ್ಷಸರು ರಕ್ಷಣೆಗಾಗಿ ಮೊರೆ ಹೋಗುವರು. ಸ್ವಾಮಿ, ನಮ್ಮನ್ನು ರಕ್ಷಿಸಿ ರಕ್ಷಿಸಿ ರಕ್ಷಿಸಿ. ದಾನವ ಶ್ರೇಷ್ಠರಾದ ನಮ್ಮೆಲ್ಲರ ಪರಮಗುರುವಾದ ಮಾಯಾಸುರ ಸ್ವಾಮಿಗೆ ಪ್ರಣಾಮಗಳು. ದಾನವರೇ, ಎದ್ದೇಳಿ. ಏನಿದು ಶೋಕ? ಇದು ನಿಮಗೆ ಶೋಭೆ ಅಲ್ಲ. ನಿಮಗೆ ಬಂದ ಕಷ್ಟಗಳನ್ನು ನನ್ನೊಂದಿಗೆ ಹೇಳಿ. ಮಹಾಪರಾಕ್ರಮಿಗಳಾದ ನೀವು ಈ ರೀತಿ ಶೋಕಿಸುವುದು ಸರಿಯಲ್ಲ. ಆ ದೇವತೆಗಳು ನಮ್ಮನ್ನು ಹೀನಾಯಮಾನವಾಗಿ ಸೋಲಿಸಿದ್ದಾರೆ ಸ್ವಾಮಿ. ಸೋಲಿನ ಭಯವನ್ನು ಅರಗಿಸಿಕೊಳ್ಳಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಆ ದುರಾಚಾರಿಗಳು ನಮ್ಮನ್ನು ಎಲ್ಲಿಯೂ ನೆಲೆಯೂರಲು ಬಿಡುತ್ತಿಲ್ಲ. ಬಹಳ ಭಯಭೀತರಾಗಿ ನಾವು ನಿಮ್ಮ ಆಶ್ರಯವನ್ನು ಕೋರಿ ಬಂದಿರುತ್ತೇವೆ. ನಮ್ಮನ್ನು ಕಾಪಾಡಿ ಸ್ವಾಮಿ, ಕಾಪಾಡಿ. ಹೌದು ಗುರುಗಳೇ, ಈ ಸೋಲನ್ನು ಒಪ್ಪಿಕೊಳ್ಳಲು ನಮ್ಮಿಂದ ಸಾಧ್ಯವಿಲ್ಲ. ಆ ದೇವತೆಗಳನ್ನು ಮತ್ತೆ ಸೋಲಿಸಬೇಕು. ಸ್ವರ್ಗಲೋಕದ ಭೋಗವನ್ನು ಮತ್ತೆ ಪಡೆಯಬೇಕು. ಇಂದ್ರಾದಿ ದೇವತೆಗಳು ಸೋತು ಶರಣಾಗಬೇಕು. ನಮ್ಮ ಕೋರಿಕೆಯನ್ನು ಈಡೇರಿಸಿ ಸ್ವಾಮಿ, ಈಡೇರಿಸಿ. ದಾನವರೇ, ಭಯ ಪಡಬೇಡಿ. ಆ ದೇವತೆಗಳು ನಿಮ್ಮನ್ನು ಮುಖಭಂಗ ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಅನುಭವಿಸುವ ಹಾಗೆ ಮಾಡದಿದ್ದರೆ ನಾನು ಮಾಯಾಸುರನೇ ಅಲ್ಲ. ನನ್ನ ಮಾಯಾವಿದ್ಯೆಯಿಂದ ಯಾರ ಕಣ್ಣಿಗೂ ಕಾಣದಂತಹ ಚಿನ್ನದ ಅರಮನೆ, ಬೆಳ್ಳಿಯ ಅರಮನೆ ಹಾಗೂ ಕಬ್ಬಿಣದ ಅರಮನೆಯನ್ನು ನಿರ್ಮಿಸುತ್ತೇನೆ. ಈ ತ್ರಿಪುರದಲ್ಲಿ ಅಸಂಖ್ಯಾತ ಶಸ್ತ್ರಾಸ್ತ್ರಗಳು ಇರುತ್ತದೆ. ನೀವು ಈ ಅರಮನೆಗಳಲ್ಲಿದ್ದು ಮಾಯಾವಿದ್ಯೆಯಿಂದ ಆ ದೇವತೆಗಳನ್ನು ನಾಶ ಮಾಡಬಹುದು. ನಮಗೆ ಸಕಲ ವ್ಯವಸ್ಥೆಯನ್ನು ಕಲ್ಪಿಸಿದ ನೀವು ನಮ್ಮ ಪಾಲಿನ ದೇವರಾಗಿದ್ದೀರಿ. ನಿಮ್ಮ ಅನುಗ್ರಹದಿಂದ ಆ ದೇವತೆಗಳ ಹುಟ್ಟಡಗಿಸುತ್ತೇವೆ.
ಹೀಗೆ ಅತಿ ಸಮರ್ಥನಾದ ಶಿಲ್ಪಿ ಮಾಯಾಸುರನು ರಾಕ್ಷಸರಿಗೆ ಚಿನ್ನ, ಬೆಳ್ಳಿ ಹಾಗೂ ಕಬ್ಬಿಣಗಳಿಂದ 3 ಆಕಾಶಗಾಮಿ ತ್ರಿಪುರಗಳನ್ನು ನಿರ್ಮಿಸಿಕೊಟ್ಟನು. ವಿಮಾನದಂತೆ ರಚಿತವಾದ ಈ ತ್ರಿಪುರಗಳಲ್ಲಿ ಅಸುರರು ವಾಸಿಸತೊಡಗಿದರು. ಈ ತ್ರಿಪುರಗಳು ಯಾರ ಕಣ್ಣಿಗೂ ಕಾಣಿಸದೆ ಅದೃಶ್ಯವಾಗಿ ಆಕಾಶದಲ್ಲಿ ಸಂಚರಿಸಲು ಶಕ್ತವಾಗಿದ್ದವು. ರಾಕ್ಷಸರು ಇದರಲ್ಲಿ ಅದೃಶ್ಯವಾಗಿ ಕುಳಿತು ಊರ್ಧ್ವ, ಮಧ್ಯ ಹಾಗೂ ಅಧೋಲೋಕಗಳನ್ನು, ಲೋಕಪಾಲಕರನ್ನು, ಸಮಸ್ತ ಪ್ರಜೆಗಳನ್ನು ನಾಶ ಮಾಡತೊಡಗಿದರು. ಅವರು ಭಯಭೀತರಾಗಿ ಪರಶಿವನಿಗೆ ಶರಣಾಗತರಾದರು. ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ತ್ರಿಭುವನ ಪಾಲಕನೇ, ಲೋಕವ ರಕ್ಷಿಸ ವಿಷವನೆ ಕುಡಿದ ಕರುಣಾಸಾಗರನೇ, ಕರುಣಾಸಾಗರನೇ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಕೈಲಾಸದ ಒಡೆಯ ಮಹಾದೇವನಿಗೆ ಪ್ರಣಾಮಗಳು. ಪರಮಪ್ರಭು ನಾರಾಯಣನ ಭಕ್ತರಾದ ನಾರದ ಮಹರ್ಷಿಗಳಿಗೆ ಪ್ರಣಾಮಗಳು. ಈ ತ್ರಿಲೋಕ ಪಾಲಕರೊಡನೆ ಕೈಲಾಸಕ್ಕೆ ಬಂದು ನನ್ನನ್ನು ಸಂತುಷ್ಟಪಡಿಸಿದ ಕಾರಣವೇನು ಮಹರ್ಷಿಗಳೇ? ನಾರದರೇ, ನಿಮ್ಮ ಆತಂಕಕ್ಕೆ ಕಾರಣವೇನು? ತ್ರಿಲೋಕ ಸಂಚಾರಿಗಳಾದ ನೀವು ಯಾವುದೋ ಒಂದು ಘನ ಕಾರ್ಯಕ್ಕೆ ಬಂದ ಹಾಗಿದೆ. ಹೇ ಪ್ರಭು ಮಹಾದೇವ, ತಾಯೇ ಜಗದಾಂಬಿಕೆ, ನಮ್ಮನ್ನು ರಕ್ಷಿಸಿ ರಕ್ಷಿಸಿ. ನಮಗೆ ಈಗ ಬಂದ ವಿಪತ್ತಿನಿಂದ ನಮ್ಮನ್ನು ಪಾರು ಮಾಡಿ. ಹೇ ಭಕ್ತಶ್ರೇಷ್ಠರೇ, ಶರಣಾಗತರಾದ ನಿಮ್ಮ ಕಷ್ಟಗಳನ್ನು ಪರಿಹರಿಸುವುದು ನನ್ನ ಕರ್ತವ್ಯವಾಗಿದೆ. ಮುನಿಶ್ರೇಷ್ಠರೇ, ನಿಮಗೆ ಬಂದೊದಗಿದ ಕಷ್ಟಗಳೇನೆಂದು ತಿಳಿಸಿ. ನಾರಾಯಣ ನಾರಾಯಣ. ಹೇ ಪರಮೇಶ್ವರ, ದೇವಾಸುರ ಸಂಗ್ರಾಮದಲ್ಲಿ ಪರಾಜಿತಗೊಂಡ ಅಸುರರು ಮಹಾಶಿಲ್ಪಿ ಮಾಯಾಸುರನಿಗೆ ಶರಣಾಗತರಾದರು. ಮಾಯಾಸುರನು ರಾಕ್ಷಸರಿಗೆ ಚಿನ್ನ, ಬೆಳ್ಳಿ, ಕಬ್ಬಿಣದ ತ್ರಿಪುರಗಳನ್ನು ನಿರ್ಮಿಸಿ ರಾಕ್ಷಸರಿಗೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಒದಗಿಸಿ ರಕ್ಷಿಸುತ್ತಿದ್ದಾನೆ. ವಿಮಾನದಂತೆ ಚಲಿಸುವ ತ್ರಿಪುರಗಳಲ್ಲಿ ರಾಕ್ಷಸರು ಕುಳಿತು ಅದೃಶ್ಯವಾಗಿ ತ್ರಿಲೋಕ ಪಾಲಕರಿಗೂ ಹಾಗೂ ಸಮಸ್ತ ಪ್ರಜೆಗಳಿಗೂ ಕಿರುಕುಳ ಕೊಡುತ್ತಿದ್ದಾರೆ ಪ್ರಭು. ಸ್ವಾಮಿ ಮಂಜುನಾಥ, ಗೋಕರ್ಣಾಥೇಶ್ವರ, ತಾಯೇ ಅನ್ನಪೂರ್ಣೇಶ್ವರಿ, ಜಗದಾಂಬಿಕೆ, ನಮ್ಮನ್ನು ರಕ್ಷಿಸಿ ರಕ್ಷಿಸಿ. ಹೇ ಭಕ್ತರೇ, ನೀವು ಭಯಪಡಬೇಡಿ. ನನ್ನ ದಿವ್ಯ ದೃಷ್ಟಿಯಿಂದ ಆ ತ್ರಿಪುರಗಳಲ್ಲಿ ಅಡಗಿದ ರಾಕ್ಷಸರನ್ನು ನಾಶಪಡಿಸುತ್ತೇನೆ. ನೀವು ನಿಶ್ಚಿಂತೆಯಿಂದ ಹೋಗಿ. ಜಯ ಜಯ ಮಹಾದೇವ, ಹಾಗೆಯೇ ಆಗಲಿ.
ಅಂತರಿಕ್ಷದಲ್ಲಿ 3 ತ್ರಿಪುರಗಳು ಕಂಗೊಳಿಸುತ್ತಿವೆ. ಏನು ಅದ್ಭುತ! ತ್ರಿಪುರಗಳಲ್ಲಿ ಯುದ್ಧಾಯುಧಗಳು ತುಂಬಿ ತುಳುಕುತ್ತಿವೆ. ನನ್ನ ಭಕ್ತನಾದ ಮಾಯಾಸುರನು ರಾಕ್ಷಸರನ್ನು ಈ ರೀತಿ ರಕ್ಷಿಸುತ್ತಿರುವನೇ? ಎಲ್ಲವೋ ರಾಕ್ಷಸರೇ, ಮರೆಯಲ್ಲಿ ಕುಳಿತು ಲೋಕಕ್ಕೆ ಕಂಟಕ ಮಾಡುವ ನಿಮ್ಮನ್ನು ನನ್ನ ಧನಸ್ಸನ್ನು ಹೂಡಿ ಕೊಂದು ಬಿಡುತ್ತೇನೆ. ಏನಿದು ಸೋಜಿಗ, ಏನಿದು ಸೋಜಿಗ? ನಾನು ನಿರ್ಮಿಸಿದ್ದ ಈ ತ್ರಿಪುರಗಳಲ್ಲಿ ಅಡಗಿ ಕುಳಿತ ರಾಕ್ಷಸರು ಶಿವಧನಸ್ಸಿನಿಂದ ಸಾಯುವಂತಾಯಿತು. ನಾನು ರಕ್ಷಿಸುವೆನೆಂದು ಭಾಷೆ ಕೊಟ್ಟದ್ದು ತಪ್ಪಿ ಹೋಯಿತೆ. ಹೇ ಮಹಾದೇವ, ನಾನು ನಿನ್ನ ಭಕ್ತ. ಅಸುರರಿಗೆ ಕೊಟ್ಟ ಮಾತನ್ನು ತಪ್ಪುವುದಿಲ್ಲ. ನೀನು ಬಿಟ್ಟ ಬಾಣಗಳಿಂದ ಪ್ರಿಯ ಶಿಷ್ಯರು ಅಸುನೀಗಿದ್ದಾರೆ. ಅವರನ್ನು ಬದುಕಿಸಲು ನಾನು ನನ್ನ ಮಾಯಾವಿ ಶಕ್ತಿಯಿಂದ ಸಿದ್ಧಾಮೃತದ ಬಾವಿಯನ್ನು ನಿರ್ಮಿಸುತ್ತೇನೆ. ಈ ಮೃತದೇಹಗಳನ್ನು ಬಾವಿಗೆ ಹಾಕಿ ಅವರಿಗೆ ಮರುಜೀವ ನೀಡುತ್ತೇನೆ. ಹೀಗೆ ಪರಶಿವನ ಬಾಣದಿಂದ ಹತರಾದ ರಾಕ್ಷಸರು ಬಾವಿಯಲ್ಲಿದ್ದ ಸಿದ್ಧಾಮೃತದ ಸ್ಪರ್ಶದಿಂದ ಪುನಶ್ಚೇತನಗೊಂಡು ಗಟ್ಟಿಮುಟ್ಟಾದರು. ಅವರು ಮೋಡದಿಂದ ಮಿಂಚು ಹೊರಚಿಮ್ಮುವಂತೆ ಬಾವಿಯಿಂದ ಮೇಲಕ್ಕೆ ಬಂದರು. ಈ ಘಟನೆಯಿಂದ ಪರಶಿವನು ಅತಿ ಖಿನ್ನನಾದನು. ಬ್ರಹ್ಮದೇವ, ಶಿವಭಕ್ತನಾದ ಆ ಮಾಯಾಸುರನು ತನ್ನ ಮಾಯಾವಿ ವಿದ್ಯೆಯಿಂದ ಈ ಸಿದ್ಧೌಷಧ ಬಾವಿಯನ್ನು ನಿರ್ಮಾಣ ಮಾಡಿ ಹತರಾದ ರಾಕ್ಷಸರನ್ನು ಬದುಕಿಸಿದ್ದಾನೆ. ಹೌದು ದೇವ, ಈ ಸಂಕಷ್ಟದಿಂದ ದೇವತೆಗಳನ್ನು ಹೇಗೆ ಪಾರು ಮಾಡುವುದು ಎಂದು ತಿಳಿಯುತ್ತಿಲ್ಲ. ಬ್ರಹ್ಮದೇವ, ವೈಕುಂಠದೊಡೆಯನೇ, ಆ ಮಾಯಾಸುರನ ಸೊಕ್ಕನ್ನು ಅಡಗಿಸಲು ಪರಶಿವನಿಂದ ಮಾತ್ರ ಸಾಧ್ಯ. ಈ ಸಿದ್ಧಾಮೃತದ ಬಾವಿಯನ್ನು ಬರಿದು ಮಾಡಬೇಕು. ಅದು ಹೇಗೆ ಶ್ರೀಹರಿಯೇ? ನಾವಿಬ್ಬರೂ ಹಸುವಿನ ವೇಷವನ್ನು ಧಾರಣೆ ಮಾಡೋಣ. ನಾನು ಹಸುವಾಗುತ್ತೇನೆ, ನೀನು ಕರುವಾಗಿ ಬಾವಿಯಲ್ಲಿದ್ದ ಅಮೃತವನ್ನು ಪಾನ ಮಾಡಿ ಬರಿದು ಮಾಡಬೇಕು. ಹಾಗೇ ಆಗಲಿ ಲಕ್ಷ್ಮಿ. ಧರಣಿ ಮಂಡಲ ಮಧ್ಯದೊಳಗೆ ತೆರೆಯುತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಿಂತು ಪೇಳ್ವೆನು. ಧರಣಿ ಮಂಡಲ ಮಧ್ಯದೊಳಗೆ ತೆರೆಯುತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಿಂತು ಪೇಳ್ವೆನು. ರುದ್ರ ಮಹಾದೇವ, ಮಾಯಾಸುರನ ತಂತ್ರದಿಂದ ನೀನು ಅತಿ ಖಿನ್ನನಾಗಿರುವೆ. ಆದರೆ ಆ ಮಾಯಾಸುರನ ತ್ರಿಪುರಗಳನ್ನು ಭೇದಿಸಲು ನೀನೇ ಶಕ್ತನು. ಚಿಂತಿಸಬೇಡ, ನಾನು ಮತ್ತು ಬ್ರಹ್ಮದೇವನು ಮಾಯಾಸುರನು ನಿರ್ಮಿಸಿದ ಬಾವಿಯಲ್ಲಿರುವ ಅಮೃತವನ್ನು ಪಾನ ಮಾಡಿ ಬರಿದು ಮಾಡಿದ್ದೇವೆ. ಹೇ ಸಂಕರ್ಷಣ, ನಿನಗೂ ಬ್ರಹ್ಮದೇವನಿಗೂ ನಾನು ಆಭಾರಿಯಾಗಿದ್ದೇನೆ. ದೇವಾದಿದೇವ, ನನ್ನ ಭಕ್ತನಾದ ಆ ಮಾಯಾಸುರನ ಮಾಯಾವಿ ಶಕ್ತಿಯನ್ನು ತಡೆದು ಮಾಯಾ ತ್ರಿಪುರಗಳನ್ನು ನಾಶ ಮಾಡುವ ತಂತ್ರಗಳನ್ನು ದಯಪಾಲಿಸು ದೇವ. ಹೇ ಪರಶಿವ, ಚಿಂತಿಸಬೇಡ. ನನ್ನಲ್ಲಿರುವ ಮಹಾಶಕ್ತಿಗಳಾದ ಧರ್ಮ, ಜ್ಞಾನ, ಐಶ್ವರ್ಯ, ವಿರಕ್ತಿ ಹಾಗೂ ತಪಸ್ಸುಗಳಿಂದ ನಿನಗೆ ಬೇಕಾದ ರಥ, ಸಾರಥಿ, ಧ್ವಜ, ಕುದುರೆಗಳು, ಆನೆಗಳು, ಧನಸ್ಸು ಹಾಗೂ ರಕ್ಷಾ ಕವಚಗಳು, ಈ ಎಲ್ಲಾ ಯುದ್ಧ ಸಾಮಗ್ರಿಗಳನ್ನು ಒದಗಿಸುತ್ತೇನೆ. ನೀನು ನಿನ್ನ ಪುತ್ರ ಗಣೇಶನನ್ನು ಪೂಜಿಸಿ ವಿಘ್ನನಾಶ ಮಾಡಿ ಧನಸ್ಸನ್ನು ಬಾಣಗಳಿಗೆ ಅನುಸಂಧಾನ ಮಾಡಿ ಅಭಿಜಿತ್ ಮುಹೂರ್ತದಲ್ಲಿ ಭೇದಿಸಲು ಅಸಾಧ್ಯವಾದ ಆ ತ್ರಿಪುರಗಳನ್ನು ಸುಟ್ಟು ಬಿಡು. ಹಾಗೆಯೇ ಆಗಲಿ ಶ್ರೀಹರಿಯೇ. ಹೇ ವಾಸುದೇವ, ನಿನ್ನ ಲೀಲೆಗಳನ್ನು ವರ್ಣಿಸಲು ಸಾಧ್ಯವಿಲ್ಲ. ನಿನ್ನ ಅನುಗ್ರಹದಿಂದ ನನ್ನ ಭಕ್ತನಾದ ಮಾಯಾಸುರನ ತ್ರಿಪುರಗಳನ್ನು ಧ್ವಂಸ ಮಾಡಿ ದೇವತೆಗಳನ್ನು ರಕ್ಷಿಸುತ್ತೇನೆ.
ತಗಿಟ ತಕಟ ತಗಿಟ ತಗಿಟ ತಕಟ ತಗಿಟ ತಗಿಟ ದಿಮಿ ತಗಿಟ ತಗಿಟ ದಿಮಿ ತಗಿಟ ತಗಿಟ ದಿಮಿ ತಾಂಡವ சுடலை சம்பலதை உடலில் பூசிக்கொண்டு கைலையாதன் வரும் தாண்டவம் ஜனனம் தாண்டி வந்து மரணம் வேண்டி வந்து இறைவன் ஆடி வரும் தாண்டவம் சுடலை சம்பலதை உடலில் பூசிக்கொண்டு கைலையாதன் வரும் தாண்டவம் ஜனனம் தாண்டி வந்து மரணம் வேண்டி வந்து இறைவன் ஆடி வரும் தாண்டவம் ಸೇವೆ ಸಲ್ಲಿಸುತ್ತೇನೆ ಪಾದ ಕಮಲಕ್ಕೆ ಶರಣು ದೇವ ಶರಣು ತಥಾ క్షుద్రులెరుగని రుద్రవీణ నిర్మిత్రదానమిది అవధరించ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ